ವಿಚಾರಗಳು ಕೂಡ ನಮ್ಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಒಂದು ಕಪ್ಪು ಚುಕ್ಕೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಕೊಲೆ ಆದ ನಂತರ ನಮ್ಮ ರಾಜಕೀಯ ನಾಯಕರು ಇವತ್ತು ನಾವು ನೋಡ್ತೇವೆ, ಮೊನ್ನೆ ಕೊಲೆಯಾದ ತಕ್ಷಣ ಸುಹಾಸ್ ಶೆಟ್ಟಿ ಎಂಬ ವ್ಯಕ್ತಿಯ ಒಂದು ಕೊಲೆ ಆಯಿತು. ಇದನ್ನು ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಇದಕ್ಕೆ ಹಣೆಪಟ್ಟಿ ಕಟ್ಟಿ ರಾಜ್ಯಾದ್ಯಂತ ಇದನ್ನೊಂದು ದೊಡ್ಡ ವಿಚಾರವನ್ನಾಗಿ, ಖಂಡಿತವಾಗ್ಲೂ ಕೊಲೆ ಅನ್ನೋದು ದೊಡ್ಡ ವಿಚಾರವೇ, ತಪ್ಪಿಲ್ಲ. ಆದರೆ ಒಂದು ಪಕ್ಷಕ್ಕೆ ಸೇರಿದ ರಾಜ್ಯದ ಅಧ್ಯಕ್ಷರು, ಪ್ರಮುಖ ನಾಯಕರುಗಳು ಎಲ್ಲ ಇಲ್ಲಿಗೆ ಬಂದರು. ಅವರು ಬಂದು ಮಾಡಿದ್ದು ಏನು ಅನ್ನುವಂಥದ್ದು ನಾವು ನೋಡ್ತೇವೆ ಏನಾಯಿತು ಅಂತೇಳಿ. ಈಗ ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಇವತ್ತು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ಹೇಳ್ತಾರೆ. ಹಿಂದೂ ಕಾರ್ಯಕರ್ತ ಅಂದರೆ ಯಾರು, ಏನು ಅನ್ನುವಂಥ ಒಂದು ಸ್ಪಷ್ಟನೆ ಇವತ್ತು ಎಲ್ರಿಗೂ ಬೇಕಾಗಿದೆ. ಪದ್ಮರಾಜ್ ಕೂಡ ಒಬ್ಬ ಹಿಂದೂ ಸಮಾಜದಲ್ಲಿ ಹುಟ್ಟಿದವ, ನಾನು ಕೂಡ ಒಬ್ಬ ಒಂದು ಹಿಂದೂ ಧರ್ಮವನ್ನು ನಾನು ಕೂಡ ಆಚರಿಸ್ತೇನೆ. ನನ್ನ ಹಿಂದೂ ಧರ್ಮ ಏನು ಹೇಳಿರುವಂಥದ್ದನ್ನು ನಾವು ಇದು ಮಾಡಬೇಕು. ಹಿಂದೂ ಧರ್ಮ ಅಂದರೆ ನಾವು ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನು ದ್ವೇಷಿಸಲಿಕ್ಕೆ ನಮಗೆ ಯಾವತ್ತೂ ನಮ್ಮ ಧರ್ಮ ಹೇಳಿಕೊಡ್ಲಿಲ್ಲ. ನಮ್ಮ ಹಿಂದೂ ಧರ್ಮ ಏನು, ಹಿಂದೂ ಧರ್ಮದ ಆಚರಣೆ ಆಗಬೇಕು. ಆಚರಣೆ ಅಂದರೆ ಏನು ಅಂತ ಹೇಳಿದರೆ, ನಾವು ಇನ್ನೊಂದು ಧರ್ಮವನ್ನು ಗೌರವಿಸಿದೊಟ್ಟಿಗೆ ನಮ್ಮ ಧರ್ಮದಲ್ಲಿರುವಂಥ ಅಶಕ್ತರಂತೂ ಕಣ್ಮರೆಸುವಂಥ ಕೆಲಸಗಳನ್ನು ನಾವು ಮಾಡಬೇಕನ್ನುವಂಥದ್ದು ಹಿಂದೂ ಧರ್ಮದ ಸಂಕೇತ. ಜ್ಞಾನವನ್ನು ಕೊಡುವಂಥ ಹಿಂದೂ ಧರ್ಮ, ಈ ಜ್ಞಾನ ನಮಗೆ ಕೊಟ್ಟಿರುವಂಥದ್ದು ನಮ್ಮ ಧರ್ಮ ಇಂಥದ್ದ ವಿಚಾರಗಳನ್ನು. ಆದರೆ ಇದನ್ನು ಬಿಟ್ಟು ನಾವು ದ್ವೇಷ ಸಾರುವಂಥ ಕೆಲಸಗಳನ್ನು ನಾವು ಮಾಡಿದರೆ ಖಂಡಿತ ಇದು ಯಾವ ಹಿಂದೂ ಧರ್ಮದಲ್ಲಿ ಇದೆ ಅಂತೇಳಿ ನನಗೆ ಗೊತ್ತಿಲ್ಲ. ಹಾಗೆ ಇದರಲ್ಲೂ ಕೂಡ ಇಲ್ಲಿ ನಾನು ಜಾತಿ ಧರ್ಮಗಳ ವಿಚಾರಗಳನ್ನು ಬಗ್ಗೆ ನಾನು ಮಾತಾಡೋದಿಲ್ಲ, ಆದರೆ ಕೆಲವೊಂದು ವಿಚಾರಗಳನ್ನು ನಾವು ಹೇಳಲೇಬೇಕು. ಈ ಭಯೋತ್ಪಾದನೆ ಅನ್ನುವಂಥದ್ದು ಇವತ್ತು ಮುಸ್ಲಿಂ ಇದರಲ್ಲಿ ಕೂಡ ಇಲ್ಲಿ ಆಗ್ತಾ ಇದೆ, ಹಾಗೆ ಹಿಂದೂ ಇದರಲ್ಲೂ ಕೂಡ ಆಗ್ತಾ ಇದೆ. ನಾವು ನೋಡ್ತಿದ್ದೇವೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಇದನ್ನು ನಾವು ಧರ್ಮದ ಆಧಾರದ ಮೇಲೆ ನಾವು ಇದನ್ನು ಮಾನದಂಡದಲ್ಲಿ ನಾವು ತೆಗೆದುಕೊಳ್ಳುವುದು ತಪ್ಪು ಅನ್ನುವಂಥದ್ದು. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ಯಾರು ಮಾಡಿದ್ರು ಕೂಡ ಅದನ್ನು ಖಂಡಿಸುವಂಥದ್ದು. ನಾವೆಲ್ಲರೂ ಭಾರತೀಯರೆನ್ನುವಂಥ ಭಾವನೆ ಮೊದಲಿಗೆ ನಮ್ಮಲ್ಲಿ ಇರಬೇಕು. ಇವತ್ತು ನಮ್ಮ ಶಾಸಕರುಗಳಾಗಲಿ, ಸಂಸದರಾಗಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ರಾಷ್ಟ್ರೀಯ ಪ್ರಜ್ಞೆ ಹೊಂದಿರುವಂಥವ್ರು ಅಂತ ಹೇಳ್ತಾರೆ. ಅದನ್ನು ಒಂದು ಧರ್ಮಕ್ಕೆ ಸೀಮಿತವಾಗಿ ಅವರು ತೆಗೆದುಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ತಪ್ಪು. ನಾವೆಲ್ಲರೂ ಭಾರತೀಯರು. ಇಲ್ಲಿ ಜಾತಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೋ ಅವರು ಎಲ್ಲರೂ ಕೂಡ ಭಯೋತ್ಪಾದಕರನ್ನುವಂಥದ್ದನ್ನೇ ನಾವು ಹೇಳಬೇಕಾಗಿದ್ದು. ಅದನ್ನು ಎಲ್ಲರೂ ಹೇಳಬೇಕು. ಅದನ್ನು ಯಾವ ಧರ್ಮದ ಆಧಾರದಲ್ಲಿ ನೀವು ನೋಡೋದು ಬೇಡ. ಯಾವ ಧರ್ಮದಲ್ಲಿ ಮಾಡಿದ್ರು ಕೂಡ ತಪ್ಪು ಅನ್ನುವಂಥ, ತಪ್ಪೆ ಅನ್ನುವಂಥ ಒಂದು ಮಾನಸಿಕತೆಯನ್ನು ನಾವು ಬೆಳೆಸಿಕೊಳ್ಳುವಂಥ ಅಗತ್ಯ ಇದೆ. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ವಿರೋಧಿಸುವಂಥ ಕೆಲಸ ನಮ್ಮೆಲ್ಲರಿಂದಲೂ ಆಗ್ಬೇಕನ್ನುವಂಥದ್ದು. ಅದರ ನಂತರ ಈಗ ಇದರಲ್ಲಿ ಕೂಡ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ನಲ್ಲಿ ಕೂಡ ತನಿಖೆ ಚುರುಕುಗೊಂಡಿದ್ದು ಈಗಾಗಲೇ 8 ಜನರನ್ನು ಬಂಧಿಸಿದ್ದಾರೆ. ಅವರನ್ನು ಪೊಲೀಸ್ ಕಸ್ಟಡಿಗೆ ಕೂಡ ತೆಗೆದುಕೊಂಡು ಈಗಾಗಲೇ ತನಿಖೆ ಬಹಳ ಚುರುಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳು ಏನಿದೆ, ಯಾವತ್ತೂ ಕೂಡ ಈ ಒಂದು ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಶಾಂತಿಯನ್ನು ನೆಲೆಸುವಂತೆ ಮಾಡೋದು. ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರೆ, ಕಾನೂನಿನ ವಿರುದ್ಧ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಖಂಡಿತವಾಗ್ಲೂ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ಇದರಲ್ಲಿ ಯಾರಿಗೂ ಸಂಶಯ ಬೇಡ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಅದರ ನಂತರ ವಿಶೇಷವಾಗಿ ನನ್ನ ಸಹೋದರರಲ್ಲಿ ನಾನು ಎಲ್ಲರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ನನಗೂ ಕೂಡ ಅಷ್ಟೇ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಕೂಡ ಸ್ವಲ್ಪ ಮಾನಸಿಕವಾಗಿ ತಗ್ಗುವಂಥ ಕೆಲಸವೇ ಎಲ್ರಿಗೂ ಕೂಡ. ಏನೆಲ್ಲ ಆಗ್ತಾ ಇದೆ, ಯಾಕೆ ನಮ್ಮ ಊರಲ್ಲಿ ಈ ಥರ ಆಗ್ತಾ ಇದೆ ಅನ್ನುವಂಥದ್ದು. ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸುವಾಗ ಅದರಲ್ಲಿ ಬರ್ತಿರುವಂಥ ಕೆಲವೊಂದು ಕಮೆಂಟ್ಸ್ಗಳು, ಇದರಲ್ಲಿ ಅವರು ಉಪಯೋಗಿಸುವಂಥ ಭಾಷೆಗಳು, ಬಹುಶಃ ನಾನು ಬರೆಯುತ್ತಿರುವವರಿಗೆ ಅವರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ನೀವು ಏನು ಕೆಲಸವನ್ನು ಕಮೆಂಟ್ ಮಾಡಬೇಕಾದ್ರೆ ಕನಿಷ್ಠ ನಿಮ್ಮ ಅಪ್ಪ ಅಮ್ಮಂದಿರ ಗೌರವವನ್ನು ಉಳಿಸುವಂತಾಗಲಿ. ನೀವು ಯಾವ ಪಕ್ಷಕ್ಕೆ ನೀವು ಕಾರ್ಯಕರ್ತರಾಗಿದ್ದೀರಿ ಅಥವಾ ಯಾವ ಸಂಘಟನೆ ಕಾರ್ಯಕರ್ತರಾಗಿರ್ತೀರಿ ಅದರ ಗೌರವವನ್ನು ಹೆಚ್ಚಿಸುವಂತಾಗಬೇಕೇ ವಿನಃ ಅದಕ್ಕೆ ನಿಮ್ಮ ಹೆತ್ತವರ ಒಂದು ಗೌರವವನ್ನು ಕುಗ್ಗಿಸುವಂತ ಕಮೆಂಟ್ಸ್ಗಳು ನಿಮ್ಮ ಹತ್ರ ಬರೋದು ಬೇಡ. ಅದನ್ನು ನೋಡಿದಾಗ ನಿಮ್ಮ ಪ್ರೊಫೈಲ್ ತೆಗೆದು ನೋಡ್ತಾರೆ, ನಿಮ್ಮ ಒಂದು ಕಮೆಂಟ್ ಅನ್ನು ನೋಡಿದ ತಕ್ಷಣ ಇದರಲ್ಲಿ ಆಯೆ ಯಾರ ನಮಗೆ
ಇದನ್ನು ಸ್ವಲ್ಪ ವಿದ್ಯಾವಂತರಾಗಿದ್ದುಕೊಂಡು ಸ್ವಲ್ಪ ಜ್ಞಾನವನ್ನು, ನಮ್ಮ ಜ್ಞಾನ ಏನಿದೆ ನಮ್ಮ ಸ್ವಂತ ಬುದ್ಧಿಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಎಲ್ಲ ಜಾತಿ ಧರ್ಮದವರು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ಕೆಲವೊಂದು ಆಕ್ಷೇಪಾರ್ಹ ಕಮೆಂಟ್ಸ್ಗಳಿರ್ಬೋದು ಫೇಸ್ಬುಕ್ಗಳಲ್ಲಿ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾನೂನು ಕ್ರಮ ಜರುಗಿಸ್ತಾ ಇದೆ. ಇದರಿಂದ ನಾಳೆ ನೀವು ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗುವಂಥದ್ದು, ಇನ್ನೊಬ್ರು ನಿಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು, ಇದರಿಂದ ಎಲ್ಲರೂ ಯಾರಿಗೆ ಲಾಸ್ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಇದರಲ್ಲಿ ನಷ್ಟ ಅನುಭವಿಸೋರು ಯಾರು ಅಂತ ಕೇಳಿದ್ರೆ ನಿಮ್ಮನ್ನು ಎತ್ತು ಸಾಕಿದ ನಿಮ್ಮ ತಂದೆ ತಾಯಿಯಂದಿರು ಅನ್ನುವಂಥದ್ದು ನಿಮಗೆ ನೆನಪಿರ್ಲಿ ಅನ್ನುವಂಥ ಒಂದು ಮಾತನ್ನು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಅದರ ನಂತರ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ, ನಮ್ಮ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳು ಮಾತಾಡ್ತಿದ್ದಾರೆ. ಈ ತರ ಘಟನೆಗಳಾಗಿದೆ. ನಮಗೆ ಹೇಳ್ತೇವೆ, ನಮ್ಮ ಪಕ್ಷದಿಂದಲೂ ಮೊನ್ನೆಯಿಂದ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದೇವೆ, ವಿಚಾರಗಳನ್ನು ಜನರ ಮುಂದೆ ಇಡ್ತಿದ್ದೇವೆ.